ವಿಟ್ಲ ಭಾಗದಲ್ಲಿ ವಾಣಿಯನ್ ಗಾಣಿಗ ಸಮುದಾಯದ 140 ಕುಟುಂಬಗಳಿದ್ದು ಸಂಘಟನೆಯ ದೃಷ್ಟಿಯಿಂದ ಮೇ 15ರಂದು ಮೈರಾ ವಿಟ್ಲ ಗಾರ್ಡನ್ ಸಭಾಭವನದಲ್ಲಿ ವಾಣಿಯೋತ್ಸವ 2022 ಹಮ್ಮಿಕೊಳ್ಳಲಾಗಿದೆ ಎಂದು ವಿಟ್ಲ ವಾಣಿಯನ್ ಗಾಣಿಗ ಸಮುದಾಯದ ಸೇವಾ ಸಂಘದ ಅಧ್ಯಕ್ಷ ಉದಯ್ ಕುಮಾರ್ ದಂಬೆ ಹೇಳಿದರು. ವಿಟ್ಲದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 9 ಗಂಟೆಗೆ ಸಮುದಾಯದ ಮಕ್ಕಳಿಂದ ನೃತ್ಯ ವೈವಿಧ್ಯ, 10:30ಕ್ಕೆ ಧಾರ್ಮಿಕ ಚಿಂತನೆ ನಡೆಯಲಿದ್ದು ಹಿಂದೂ ಚಿಂತಕ ಚಂದ್ರಹಾಸ್ ಮೂರೂರು ಭಾಗವಹಿಸಲಿದ್ದಾರೆ. ವಿಟ್ಲ ಸೀಮೆಯ ಕೋಮರ, ಅಜ್ಮನಾರರು, ಚೆಟ್ಟಿಯಾರ್, ಜಂಡಡ್ಕ, ಬೆಳ್ಚಪಾಡನ್, ಪಟ್ಟಿಗಾರರು ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದರು. 11:15ರಿಂದ ಸನ್ಮಾನ, ಪ್ರತಿಭಾ ಪುರಸ್ಕಾರ ಸಮಾರಂಭ ನಡೆಯಲಿದ್ದು ಸಮಾಜ ಕಲ್ಯಾಣ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಇಂಧನ ಸಚಿವ ವಿ ಸುನೀಲ್ ಕುಮಾರ್, ಆರೋಗ್ಯ ನಿಧಿ ಮತ್ತು ಶಾಸಕ ಸಂಜೀವ ಮಠಂದೂರು ವಿದ್ಯಾನಿಧಿ ಲೋಕಾರ್ಪಣೆ ಮಾಡಲಿದ್ದಾರೆ. ಕೆ ರಾಮಮುಗ್ರೋಡಿ ಮಂಗಳೂರು, ಬಾಲಕೃಷ್ಣ ವಾಟೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ವಿಟ್ಲ ಗಾರ್ಡನ್ನಲ್ಲಿ 15ನೇ ತಾರೀಕು ಆದಿತ್ಯವಾರ ನಮ್ಮ ಸಮಾಜದ ವಿಟ್ಲ ವಲಯದ ಎಲ್ಲ ಬಂಧುಗಳು ಮತ್ತು ನಮ್ಮ ಸಮಾಜದ ಎಲ್ಲ ಬಂಧುಗಳು ಸೇರಿ ಮಾಡುವ ಒಂದು ಕಾರ್ಯಕ್ರಮ. ಇದಕ್ಕೆ ವಿವಿಧ ಗಣ್ಯರು ಆಗಮಿಸಲಿದ್ದಾರೆ. ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿಗಳು, ಸುನೀಲ್ ಕುಮಾರರು, ನಮ್ಮ ಶಾಸಕರಾದ ಸಂಜೀವ ಮಠದವರು, ಕೆಪಿ ಅಧ್ಯಕ್ಷರು, ಕೆ ಪಂಚಾಯತ್ ಅಧ್ಯಕ್ಷರು, ಹಾಗೆ ನಮ್ಮ ಸಮಾಜದ ಕೆಲವು ಗಣ್ಯ ವ್ಯಕ್ತಿಗಳು ಹಾಗೂ ಕೆಲವು ನಮ್ಮ ಅಲ್ಲಲ್ಲಿ ಇರುವ ಸಮಾಜದ ಸಂಘಟನೆಯ ಅಧ್ಯಕ್ಷರುಗಳು ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಇದು ನಮ್ಮ ಸಮಾಜವನ್ನು ಒಗ್ಗೂಡಿಸುವ ಒಂದು ಪ್ರಯತ್ನ ಅಷ್ಟೇ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ದಿನಕರ ಅಳಿಕೆ, ಸಂಘಟನಾ ಕಾರ್ಯದರ್ಶಿ ನವೀನ್ ಕುಮಾರ್, ಸದಸ್ಯ ಜಯರಾಮ್ ಉಪಸ್ಥಿತರಿದ್ದರು.